ಕಳೆದ ವಾರ ಅಂದರೆ ಫೆಬ್ರವರಿ 19ರಂದು ಕರಾವಳಿಯಾದ್ಯಂತ ತೆರೆ ಕಂಡ ಗಮ್ಜಲ್ ತುಳು ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಕೇವಲ 3 ದಿನಕ್ಕೆ ಹಾಕಿರುವ ಬಂಡವಾಳ ವಾಪಸ್ ಬಂದಿದೆ ಎಂದರೆ ಚಿತ್ರವನ್ನು ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಅಪ್ಪಿ ಮುದ್ದಾಡಿರಬೇಡ. ಇದೀಗ ಈ ಸಿನಿಮಾ 2ನೇ ವಾರಕ್ಕೆ ರಾಜಧಾನಿ ಬೆಂಗಳೂರು ಮತ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ತೆರೆ ಕಾಣ್ತಿದೆ. ನೋಡಬೇಕಿತ್ತು ಸ್ಟೋರಿ ಮಾತ್ರ ಹೋಗ್ಲಿಕ್ಕೆ ಒಂದು ಸ್ಟೋರಿ ಇದೆ ಅಲ್ಲ, ಒಂದು ಮನೆ ಮೆಂಬರ್, ಒಂದು ಅಮ್ಮನಾಗಿ ಅವನಿಗೆ ಎಷ್ಟು ಎಲ್ಲ ಮೈಯೆಲ್ಲ ಚಿಮ್ ಆಗ್ತದೆ. ಎಸ್, ಇಂದಿನಿಂದ ಅಂದರೆ ಫೆಬ್ರವರಿ 26ರಿಂದ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಗಮ್ಜಲ್ ತುಳು ಸಿನಿಮಾ ತೆರೆ ಕಾಣ್ತಿದೆ. ರಾಜಧಾನಿಯ 12 ಚಿತ್ರಮಂದಿರಗಳಲ್ಲಿ ಗಮ್ಜಲ್ ಪ್ರೇಕ್ಷಕರಿಗೆ ಮನರಂಜನೆಯ ಕಚಗುಳು ಇಡಲಿದೆ. ಇನ್ನು ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಗಮ್ಜಲ್ ತೆರೆ ಕಾಣುತ್ತೆ ಅಂತ ನೋಡೋದಾದರೆ PVR, ಪಿಯೋನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ ವೈಟ್ಫೀಲ್ಡ್ ಸಂಜೆ 5:55, ಒರೆಯಾನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಸಂಜೆ 6:10, ದಿ ಫೋರಂ ಮಾಲ್ ಕೋರಮಂಗಲ ಸಂಜೆ 6:30, ವೇಗ ಸಿಟಿ ಬನ್ನೇರುಘಟ್ಟ ರೋಡ್ ರಾತ್ರಿ 9:15, ದಿ ಸಿನಿಮಾ GT ಮಾಲ್ ಮಾಗಡಿ ರಸ್ತೆ ಸಂಜೆ 4:50, ಸಿನಿಪೊಲೀಸ್ ETA ನಮ್ಮ ಮಾಲ್ ಪಿನ್ನಿಪೇಟೆ ಸಂಜೆ 5:40, ಫೋರಂ ಮಾಲ್ ಶಾಂತಿನಿಕೇತನ ಸಂಜೆ 6:40, SJR ಸೆಂಟ್ರಲ್ ಮಾಲ್ ಸಂಜೆ 6:40, ರಾಯಲ್ ಮೀನಾಕ್ಷಿ ಮಾಲ್ ರಾತ್ರಿ 7:20, ಐನಾಕ್ಸ್ ಗರುಡ ಮಾಲ್ ಯಲಹಂಕ ಸಂಜೆ 5:45, ಮಂತ್ರಿ ಮಾಲ್ ಮಲ್ಲೇಶ್ವರ ಸಂಜೆ 6:30, ಫೋರಂ ನೇಬರ್ಹುಡ್ ಮಾಲ್ ವೈಟ್ಫೀಲ್ಡ್ ಸಂಜೆ 6:45. ಹೀಗೆ ಒಟ್ಟು 12 ಚಿತ್ರಮಂದಿರಗಳಲ್ಲಿ ಗಮ್ಜಲ್ ತೆರೆ ಕಾಣುತ್ತೆ. ಇನ್ನು ಹುಬ್ಬಳ್ಳಿಯ ಅರ್ಬನ್ ಓಯಸಿಸ್ ಮಾಲ್ನಲ್ಲಿರುವ ಸಿನಿಪೊಲೀಸ್ನಲ್ಲಿ ಪ್ರದರ್ಶನವಾಗಲಿದೆ. ಪ್ರತಿನಿತ್ಯ ರಾತ್ರಿ 9 ಗಂಟೆಯ ಪ್ರದರ್ಶನವಿರಲಿದ್ದು ಪ್ರೇಕ್ಷಕರ ಸಂಖ್ಯೆಯ ಅನುಗುಣವಾಗಿ ಶೋಗಳನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲೂ ಮೊದಲ ದಿನದ ಪ್ರೇಕ್ಷಕರ ರೆಸ್ಪಾನ್ಸ್ ಕಂಡು ಪ್ರದರ್ಶನದಲ್ಲಿ ಏರಿಕೆಯಾಗಲಿದೆ. ಸೂಪರ್ ಇತ್ತು. ಇನ್ನು ಬಹುಮುಖ್ಯವಾಗಿ ಗಮ್ಜಲ್ ಚಿತ್ರವನ್ನು ಕರ್ನಾಟಕದ ಅತಿ ದೊಡ್ಡ ವಿತರಕ ಸಂಸ್ಥೆ ಜಯಣ್ಣ ಫಿಲಮ್ಸ್ ಅವರು ವಿತರಣೆ ಮಾಡಲಿದ್ದಾರೆ. ಜಯಣ್ಣ ಸಂಸ್ಥೆ ಒಂದು ಸಿನಿಮಾವನ್ನು ವಿತರಣೆ ಮಾಡ್ತಾರೆ ಅಂದರೆ ಆ ಸಿನಿಮಾದ ಕ್ವಾಲಿಟಿಯ ಬಗ್ಗೆ ಹೆಚ್ಚಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಜಯಣ್ಣ ಫಿಲಮ್ಸ್ ಸಿನಿಮಾವನ್ನು ವಿತರಣೆ ಮಾಡುತ್ತೆ ಅಂದರೆ ಅದೊಂದು ಡಾಕ್ಟರೇಟ್ ಇದ್ದಂತೆ. ಹೀಗಾಗಿ ಒಂದಿಷ್ಟು ತುಳುವೇತರರು ಗಮ್ಜಲ್ ಚಿತ್ರದ ಬಗ್ಗೆ ಉತ್ಸಾಹಕರಾಗಿದ್ದಾರೆ. ಇನ್ನು ಗಮ್ಜಲ್ ಅಂದ್ರೆ ಒಂದಲ್ಲ 2 ಸಿನಿಮಾ. ಹೀಗಾಗಿ ಟೈಟಲ್ನಲ್ಲೇ ಪ್ಯಾಕೇಜ್ ಆಫ್ 2 ಮೂವೀಸ್ ಅಂತ ಹಾಕಲಾಗಿದೆ. ಇಂಟರ್ವೆಲ್ಗಿಂತ ಮುನ್ನ ಒಂದು ಸಿನಿಮಾ, ಇಂಟರ್ವೆಲ್ ಬಳಿಕ ಮತ್ತೊಂದು ಸಿನಿಮಾ. ಹೀಗೆ ಒಂದು ಟಿಕೆಟ್ಗೆ 2 ಸಿನಿಮಾವನ್ನು ವೀಕ್ಷಿಸುವ ಹೊಸ ಕಾನ್ಸೆಪ್ಟ್ ಗಮ್ಜಲ್ನಲ್ಲಿದೆ. ಯಾವುದೇ ಮುಜುಗರ ಇಲ್ಲದ ಹಾಸ್ಯಭರಿತ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದಾಗಿದೆ. ನಾನಂತೂ ಮೊದಲ ದಿನವೇ ಸಿನಿಮಾವನ್ನು ವೀಕ್ಷಿಸ್ತೀನಿ. ನೀವು ಕೂಡ ಚಿತ್ರಮಂದಿರಕ್ಕೆ ಬರ್ತೀರಾ ತಾನೆ? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.